ಮಂಗಳೂರಿನ ಸೂಟರ್ಪೇಟೆ ಕನಕರಬೆಟ್ಟು ಪ್ರದೇಶದ ಜನರಿಗೆ ಈವರೆಗೆ ರೈಲ್ವೆ ಗೇಟ್ನಿಂದ ಸಮಸ್ಯೆ ಉಂಟಾಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಇಲ್ಲಿ ಇದೀಗ ರೈಲ್ವೆ ಗೇಟ್ ಅನ್ನು ಮುಚ್ಚಿ ಪರ್ಯಾಯ ರಸ್ತೆ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಆದರೆ ಈ ರಸ್ತೆ ಇದೀಗ ಹೊಸ ಸಮಸ್ಯೆಯನ್ನ ಸೃಷ್ಟಿಸಿದೆ. ಈ ರಸ್ತೆಯು ಸಮರ್ಪಕವಾಗಿಲ್ಲ, ವೈಜ್ಞಾನಿಕವಾಗಿಲ್ಲ ಎನ್ನುವ ಆರೋಪ ಇದೀಗ ಸ್ಥಳೀಯರಿಂದ ಕೇಳಿಬರ್ತಿದೆ. ಮಂಗಳೂರಿನ ವೆಲೆನ್ಸಿಯಾ ಸೂಟರ್ಪೇಟೆ ಕನಕರಬೆಟ್ಟು ಪ್ರದೇಶದಲ್ಲಿ ಜನರು ಇತ್ತೀಚಿನವರೆಗೆ ಇಲ್ಲಿದ್ದ ರೈಲ್ವೆ ಗೇಟ್ನಿಂದಾಗಿ ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸುತ್ತಿದ್ರು. ಇಲ್ಲಿರುವ ರೈಲ್ವೆ ಗೇಟ್ಗೆ ಒಂದು ಮುಕ್ತಿ ಒದಗಿಸಬೇಕು ಎನ್ನುವ ಸ್ಥಳೀಯರ ಒತ್ತಾಯವಾಗಿತ್ತು. ಆದರೆ ಈ ಸಮಸ್ಯೆಗೆ ದೊರೆತ ಪರಿಹಾರ ಈ ಭಾಗದ ಜನತೆಗೆ ಮತ್ತೊಂದು ಸಮಸ್ಯೆಯನ್ನ ತಂದೊಡ್ಡಿದೆ ಎನ್ನುವ ಆರೋಪ ಸ್ಥಳೀಯರಿಂದ ಕೇಳಿಬಂದಿದೆ. ಮಂಗಳೂರಿನ ವೆಲೆನ್ಸಿಯಾ ಸೂಟರ್ಪೇಟೆ ಪ್ರದೇಶವು ನೂರಾರು ಮನೆಗಳನ್ನು ಹೊಂದಿದೆ. ಈ ಭಾಗದಲ್ಲಿ ರೈಲ್ವೆ ಲೆವೆಲ್ ಕ್ರಾಸಿಂಗ್ ಗೇಟ್ ಹೊಂದಿದ್ದು, ಇದರಿಂದಾಗಿ ಸ್ಥಳೀಯ ಜನರು ಸಾಕಷ್ಟು ಕಿರಿಕಿರಿ ಅನುಭವಿಸುತ್ತಿದ್ದಾರೆ. ಹೀಗಾಗಿ ಈ ರೈಲ್ವೆ ಗೇಟ್ ಸಮಸ್ಯೆಗೊಂದು ಮುಕ್ತಿ ಒದಗಿಸಬೇಕು ಎನ್ನುವ ಮಾತುಗಳು ಕೇಳಿಬರ್ತಿತ್ತು. ಇದೀಗ ಕಟ್ಪಾಡಿ ಮೂಲಕ ಕಚ್ಚಾ ರಸ್ತೆ ನಿರ್ಮಿಸಿ ಕೊಡಲಾಗಿದೆ. ದಿನನಿತ್ಯ ಓಡಾಡುವ ಮಂದಿಗೆ ಸಾಕಷ್ಟು ಸಮಸ್ಯೆಗಳು ಉಂಟಾಗಿದೆ. ಆಂಬ್ಯುಲೆನ್ಸ್ ಕೂಡ ಬರುವ ಹಾಗಿಲ್ಲ, ಮಹಿಳೆಯರು ಕೂಡ ಓಡಾಡುವ ಹಾಗಿಲ್ಲ ಎನ್ನುವುದು ಸ್ಥಳೀಯರ ಆರೋಪ. ಕ್ರಾಸಿಂಗ್ ಅವಲಂಬದುಲ್ಲ ಎಂಕ್ಲೆನ ಏರಿಯನ್ ಪನ್ಪಿನ್ ಕನಕರಬೆಟ್ಟು ರೈಲ್ವೆ ಕ್ರಾಸಿಂಗ್ ಬಂದ್. ಸೊ ಸುಮಾರು ವರ್ಷದಿಂಚಿ ಎಂಕುಲು ಮುಲ್ಪನೆ ವೆಲೆನ್ಸಿಯಾ ಪೋಡ್ ಪಂಡ ಒಂದೇ ಸಾದಿನ ಎಂಕುಲು ಸುಮಾರು ವರ್ಷದಿಂಚಿ ಮಲ್ತೊಂದುಲ್ಲ ಅಂಡ್ ಆಲ್ ಆಫ್ ಸಡನ್ ಎಂಕ್ಲೆ ದಾಲ ಪನಂದ ಗೇಟ್ ಕ್ಲೋಸ್ ಮಲ್ತೇರ್ ಮಲ್ತದಿತ್ತ ಕುಡ್ಪಾಡಿಗೆ ರೋಡ್ ಪೊಸತ್ ಮಲ್ತ ಕೊರ್ತಿನೇನು ಇತ್ತ ಅವೇನು ಯೂಸ್ ಮಲ್ಪಲಿ ಅಂತ ಪನೊಂದುಲ್ಲೇರು. ಬಟ್ ಅವು ಎಂಕ್ಲೆಗೆ ಅರ್ಧ ಗಂಟೆ ಹಿಡ್ದು ಇಚ್ಚ ತಾಗೊಂಡು ಎಂಕುಲ್ ವೆಲೆನ್ಸ್ ಹೋದ್ ಮುಟ್ಟೋಡ್ ಪಂಡ ಎಮರ್ಜೆನ್ಸಿಗೆ ಅವಾರ್ಡ್ ಮುಲ್ಪ ಡೈಲಿ ವೇಜಸ್ ಪೋಪಿನಾಕ್ಲಿ ಸಂಬಳ ತಿಕ್ಕುನೇ ಮಿನಿಮಮ್ ಐಟು ಮೊಕ್ಕಲು ರಿಕ್ಷೋಡ್ ಪೋದ್ ಬರ್ಪಿ ಲೆಕ್ಕ ಉಂಡೆ ಇದು ದೂರ ಪೋದ್ ಬರ್ಪಿ ಲೆಕ್ಕ ಅಥವಾ ಎಮರ್ಜೆನ್ಸಿಗೆ ಆಂಬ್ಯುಲೆನ್ಸ್ ಬರ್ಪಿ ಲೆಕ್ಕ ಉಂಡೆ ಓಲಾ ಇಚ್ ಅಂಚ ಪೂರೆಕ್ಲೆ ಎಂಕ್ಲೇನ ಕಟ್ ಆಫ್ ಮಲ್ತದ್ದು ಪೂರ ಐಲ್ಯಾಂಡ್ದ ಲೆಕ್ಕ ಮಲ್ತದ್ದು ಪಡ್ದೇರು ಎಂಕ್ ವಾ ನಮ್ದೆಲ್ಲ ಫೆಸಿಲಿಟಿ ಕೊರಂದ ಎಂಕ್ಲೇನು ಪಬ್ಲಿಕೇಶನ್ ಕೊಡ್ತಾರೆ ಎಂಕ್ಲೆ ಗೊತ್ತಿಜ್ಜಿ ಮುಲ್ಪ ಸಡನ್ ಬಂದು ಗೇಟ್ ಕ್ಲೋಸ್ ಮಾಡ್ತಾರೆ ಎಂಕ್ಲೆ ಅಂಚಿ ಫೋನ್ ಲೆಕ್ಕ ಮಲ್ತಿದ್ದೇವೆ ಮುಲ್ಪ ಹದಾರು ಒಂದು 75 ನಿಲ್ಲುಂಡು 75 ನಿಲ್ಲು ಬಂದು ಹದಾರು ಒಂದು 500 ಜನ ಉಳ್ಳೇರು ಕಮ್ಮಿ ಇಲ್ಲ ಅಂಚೆ ಕೆಲವು ಹ್ಯಾಂಡಿಕ್ಯಾಪ್ ಉಳ್ಳೇರು ಕೆಲವು ಹುಷಾರಿ ಜನಗಳು ಪ್ರಾಯದಕ್ಕೂ ಉಳ್ಳೇರು ಅಗ್ಲಿ ಅಂಚಿನ ಪೈರ್ ಬಾರಿ ಬಂಗಾಪುಡು ಎಂಕ್ಲೆ ಒಂದು ರಿಕ್ವೆಸ್ಟ್ ಬಂದ ಎಂಕ್ಲೆಗೆ 100% ಶೋಕ್ ಮಲ್ತು ಕೊಡುವ ಅಂಚಿನ ಪೋಪಿ ಲೆಕ್ಕ ಇವನ್ 4 ವೀಲರ್ ಪೋಪಿ ಲೆಕ್ಕ ಎಂಕ್ಲೆಗೆ ಮಲ್ತು ಎಂಕ್ಲೆ ವಿನ್ನಂತೆ ಆತೆ ಬೊಕ್ಕದಾಲು ಎಂಕ್ಲು ಬೈದಿನತ್ತೆ. ಸ್ಥಳೀಯರಿಗೆ ಮಾಹಿತಿಯನ್ನು ಕೂಡ ನೀಡದೆ ರೈಲ್ವೆ ಗೇಟ್ ಅನ್ನು ಮುಚ್ಚಲಾಗಿದೆ. ಇದರಿಂದಾಗಿ ಸ್ಥಳೀಯ ಜನರು ಸಾಕಷ್ಟು ಸಮಸ್ಯೆಗಳನ್ನ ಅನುಭವಿಸುತ್ತಿದ್ದಾರೆ. ನಿರ್ಮಿಸಲಾಗಿರುವ ಅಂಡರ್ ಪಾಸ್ ಮೂಲಕ ಯಾವುದೇ ದೊಡ್ಡ ವಾಹನಗಳು ಸಂಚರಿಸಲು ಸಾಧ್ಯವಿಲ್ಲ. ಹೀಗಾಗಿ ಮುಚ್ಚಲಾದ ರೈಲ್ವೆ ಗೇಟ್ ಅನ್ನ ಮತ್ತೆ ತೆರೆದು ಜನರಿಗೆ ಅನುಕೂಲ ಮಾಡಿಕೊಡಬೇಕು. ಶಾಸಕರು, ಸಂಸದರು ಈ ಸಮಸ್ಯೆಯ ನಿಟ್ಟಿನಲ್ಲಿ ಗಮನ ಹರಿಸಬೇಕು ಎಂಬುದು ಸ್ಥಳೀಯ ಜನರ ಬೇಡಿಕೆಯಾಗಿದೆ. ಶರತ್ ಸಾಲಿಯಾನ್, V4 News 24/7 ಮಂಗಳೂರು.